ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗಾಗಲೇ 10 ಜನರಿಗೆ ಹಿರಿಯರಿಗೆ ಸೀಟನ್ನ ಕಡಿತಗೊಳಿಸಲಾಗ್ತದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿ ಬರ್ತಾ ಇದೆ. ಮಳೆ ಬರುವ ಮೊದಲು ಗುಡುಗು ಸಿಡ್ಲೆಲ್ಲ ಬರುತ್ತೆ, ಅದು ಇಂತಲೇ ಬೀಳುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸಿಡ್ಲೆಲ್ಲ ಬಂದು ಇಂತ ನಮ್ಮನೆ ಮೇಲೆ ಬೀಳುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಟ್ಟಾರೆ ಮೇಲೆ ಈ ಗುಡುಗು ಸಿಡ್ಲೆಗಳೆಲ್ಲ ತಣ್ಣಗಾಗಿ ಮಳೆ ಬಂದ ನಂತರ ಒಂದು ವಾತಾವರಣ ಸರಿಯಾಗುತ್ತೆ. ಈ ಹಿಂದೆ ಚುನಾವಣೆಯಲ್ಲಿ ಕೂಡ ಈ ರೀತಿಯಾದ್ರಿಂದ 66 ಸ್ಥಾನಕ್ಕೆ ನಾವು ಬಂದಿದ್ದೇವೆ. ಇದು ಇನ್ನು ಚುನಾವಣೆಗೆ ಬರಬಾರ್ದಲ್ಲ? ಇಲ್ಲ, ಈಗ ಕಳೆದ ಚುನಾವಣೆ ಒಂದು ಚುನಾವಣೆಯಿಂದ ಒಂದು ಚುನಾವಣೆಗೆ ಮತದಾರರ ಭಾವನೆಗಳು ಬದಲಾಗಿವೆ, ರಾಜಕಾರಣದ ತಂತ್ರಗಳು ಬದಲಾಗಿವೆ. ಕೆಲವು ಸಾರಿ ಅನಿರೀಕ್ಷಿತವಾದಂಥ ಕೆಲವು ನಿರ್ಧಾರಗಳು, ನಮ್ಮ ಸರ್ಕಾರ ಜನಪರವಾದಂಥ ಕೆಲಸಗಳು ಮಾಡಿದೆ. ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಹೆಚ್ಚು ಮಾಡಿರುವಂಥ ಮತ್ತೊಂದು ಸರ್ಕಾರ ಎದುರು ತೋರಿಸಿ ಹಾಗೆ ಡಾಕ್ಟರ್ ಮಗ ಡಾಕ್ಟರ್ ಆದ, ಇಂಜಿನಿಯರ್ ಮಗ ಇಂಜಿನಿಯರ್ ಆದ, ಚರಂಡಿ ತೊಳೆಯೋರ ಮಗನಿಗೆ ಅವಕಾಶಗಳಿರಲಿಲ್ಲ. ಆ ಕಾರಣಕ್ಕೆ ಒಳ ಮೀಸಲಾತಿ